ಈಗ ಸಾಂಸ್ಕೃತಿಕ ವೇದಿಕೆಗಳು ದಕ್ಷಿಣ ಕನ್ನಡದಲ್ಲಿರ್ಬೋದು ಅಥವಾ ಕರಾವಳಿಯಲ್ಲಿ ಇಲ್ಲಿ ಇರ್ಬೋದು. ಹೆಚ್ಚಾಗಿ ನಾಟಕ, ಯಕ್ಷಗಾನ ಇದೆ, ಅದು ಹಿಂದಿನಿಂದಲೂ ಇದೆ, ಸಿನಿಮಾ ಇದೆಲ್ಲ ಆವರಿಸಿಕೊಂಡಿದೆ. ಶಾಸ್ತ್ರೀಯ ಸಂಗೀತಕ್ಕೆ ಯಾವ ರೀತಿ ಬೇಡಿಕೆ ಇದೆ? ಹಿಂದೂಸ್ತಾನಿ ಸಂಗೀತದ ಬಗ್ಗೆನೇ ಕೇಳೋಣ ಇವರ ಹತ್ರ. ಯಾವ ರೀತಿ ಬೇಡಿಕೆ ಇದೆ ಸರ್ ವೇದಿಕೆಗಳಲ್ಲಿ, ಸಾಂಸ್ಕೃತಿಕ ವೇದಿಕೆಗಳಲ್ಲಿ? ಅಂದರೆ ಕಲಾವಿದರಿಗೆ ಹೌದು, ಸ್ಟೇಜ್ ಪ್ರೋಗ್ರಾಮ್ ಪರ್ಫಾರ್ಮ್ ಮಾಡಲಿಕ್ಕೆ. ಹೌದು, ಅಂದರೆ ಆ್ಯಕ್ಚುಲಿ ಇದು ಕೂಡ ಒಂದು ಕ್ವೆಶ್ಚನ್. ಡಿಮಾಂಡ್ ಬರೋದು ಯಾರು ಒಂದು ಆರ್ಟಿಸ್ಟಿಗೆ ಅಪರ್ಚುನಿಟೀಸ್ ಸಿಗೋದು ಕೂಡ ಅವ್ರದ್ದು ಪರ್ಫಾರ್ಮೆನ್ಸ್ ಒಂದು ಲೆವೆಲ್ಗೆ ಬಂದ ನಂತರನೇ. ಸೊ ಇಲ್ಲಿ ಈಗ ಕಲಿಯೋರು ತುಂಬ ಇದ್ದಾರೆ, ಒಳ್ಳೆ ಪರ್ಫಾರ್ಮರ್ಸ್ ಈಗ ಆಗಿದ್ದಾರೆ, ಗ್ರೇಡೆಡ್ ಕಲಾವಿದರಾಗಿದ್ದಾರೆ. ಸೊ ಅವ್ರಿಗೆ ಈಗ ಸಾಕಷ್ಟು ಅಪರ್ಚುನಿಟೀಸ್ ಸಿಗ್ತಾ ಇದೆ. ಹೌದು. ಸೊ ಒಟ್ಟು ಸಂಗೀತ ಕಚೇರಿಗಳನ್ನು ಹೇಳೋದು ನಾನು. ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಬಂದು ಒಂದೊಂದು ಆರ್ಕೆಸ್ಟ್ರಾಗಳಲ್ಲಿ ಫ್ಲೂಟ್ ಇರ್ಬೋದು ಅಥವಾ ಸಿತಾರ್ ಇರ್ಬೋದು ಅಥವಾ ಬೇರೆ ಬೇರೆ ವಯಲಿನ್ ಇರ್ಬೋದು, ಈಗ ಇದ್ದಾರೆ. ಆದರೆ ಟೋಟಲ್ ಆಗಿ ಹೇಳೋದಂಥದ್ದು, ಟೋಟಲ್ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳಲ್ಲಿ ಅವಕಾಶ ಹೇಗಿದೆ? ಹಾಗೆ ನೀವು ಬೇರೆ ಸಿಟೀಸ್ಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ, ದೊಡ್ಡ ಸಿಟೀಸ್ ಕಂಪೇರ್ ಮಾಡಿದರೆ ಇಲ್ಲಿ ಒಂದು ಸ್ವಲ್ಪ ಆರ್ಗನೈಸೇಷನ್ಸ್ನು ಕಡಿಮೆ ಇದೆ. ಸರಿ. ಸಿಟಿನೂ ಕೂಡ ನಮ್ಮದು ಸಣ್ಣದು. ಸೊ ಹಾಗಾಗಿ ಅಲ್ಲಿ ಸಿಗುವಷ್ಟು ಅಪರ್ಚುನಿಟೀಸ್ ಇಲ್ಲಿ ಇರಲಿಕ್ಕಿಲ್ಲ. ಹೌದು, ಸ್ವಲ್ಪ ಕಡಿಮೆ. ಆದರೆ ಆಕ್ಟಿವಿಟೀಸ್ ಇದೆ, ಇಲ್ಲ ಅಂತಿಲ್ಲ. ನಿತ್ಯಾನಂದ್ರ ಅವರೇ, ಈ ಪ್ರಶ್ನೆಗಳನ್ನೇ ನಾನು ನಿಮಗೆ ಕೇಳೋಣ ಅಂತ ಇದ್ದೆ ಜೊತೆಗೆ ಇವ್ರ ಜೊತೆ. ಏನಂದರೆ ಇತ್ತೀಚೆಗೆ ರಂಗಭೂಮಿಗೆ ಬಹಳಷ್ಟು ಡಿಮಾಂಡ್ ಇದೆ, ಎಲ್ಲ ಕಡೆಯಲ್ಲೂ ನಾಟಕಗಳು ನಡೀತಾ ಇದೆ. ಹಾಗೆ ಯಕ್ಷಗಾನ ಇರ್ಬೋದು ಅಥವಾ ಸಿನಿಮಾ ಮಾಧ್ಯಮದಲ್ಲೂ ಇದೆ. ಆದರೆ ಅಷ್ಟು ಡಿಮಾಂಡ್ ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಟೀಮಿಗೆ ಹೇಳೋದು, ಅಂದರೆ ಟೀಮ್ನ ಬಗ್ಗೆ ಹೇಳೋದು ಇಲ್ಲ ಅಲ್ಲ. ಏನು ಮಾಡುವ ಏನು ಅಂತ ಅನಿಸ್ತದೆ ನಿಮಗೆ? ಸರ್, ಒಂದು ನಾವು ತುಂಬ ಗಂಭೀರವಾಗಿ ನೋಡಬೇಕಾದಂಥದ್ದು, ನಮ್ಮ ಎಲ್ಲ ಲಲಿತ ಕಲೆಗಳನ್ನು ಕೂಡ ನಾವು ಪ್ರದರ್ಶನ ಕಲೆಗಳು ಅಂತ ಹೇಳ್ತೇವೆ. ಸರಿ. ದೇ ಆರ್ ಆಲ್ ಪರ್ಫಾರ್ಮಿಂಗ್ ಆರ್ಟ್. ಸರಿ. ಅಂದರೆ ಅದು ಇರುವುದೇ, ಅದರ ಮುಖ್ಯ ಉದ್ದೇಶವೇ ಪರ್ಫಾರ್ಮೆನ್ಸ್. ಹೌದು, ಒಂದು ದೃಷ್ಟಿಯಿಂದ. ಹಾಗಾದ್ರಿಂದ ಯಾವುದೇ ಕಲಾವಿದನಿಗೆ ಪ್ಲಾಟ್ಫಾರ್ಮ್ ಸಿಗಲಿಲ್ಲ ಅಂತಾದರೆ ಅದು ಒಂದು ಕಲೆಯ ಸೋಲು. ಸರಿ ಸರಿ. ಒಂದನೇದು. ಮತ್ತು ಇನ್ನೊಂದು, ಒಂದು ಕಲೆ, ಒಬ್ಬ ಕಲಾವಿದನಲ್ಲಿನ ಕಲೆ ಬೆಳೆಯುವುದೇ ಪರ್ಫಾರ್ಮೆನ್ಸ್ ಇಂದ. ಹೌದು, ಖಂಡಿತ. ಅದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಕೂಡ ಪ್ರತಿಯೊಬ್ಬ ಕಲಾವಿದನು ಸ್ಟೇಜಿಗೆ ಹೋಗಿ ಕೆಳಗಿಳಿದ ಮೇಲೆ ಅವ ಯಾಕೆ ಖುಷಿ ಪಡ್ತಾನೆ ಅಂತಂದ್ರೆ, ಇದರಿಂದ ಇನ್ನು ಸ್ವಲ್ಪ ಕಲೀಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ, ನನಗೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಇನ್ನು ಇದಕ್ಕಿಂತ ಒಳ್ಳೇದು ಮಾಡ್ತೇನೆ, ಖುಷಿಯಲ್ಲಿ ಅವ ಕೆಳಗಿಳಿತಾನೆ ಹೊರತು ನಾನೆಲ್ಲ ಹಾಡಿದ್ದೇನೆ, ಎಲ್ರಿಗೂ ಖುಷಿ ಕೊಟ್ಟಿದ್ದೇನೆ, ಆ ಖುಷಿಯಲ್ಲ ಅದು. ಹಾಗಾದ್ರಿಂದ ಇಲ್ಲಿ ಎಷ್ಟು ವೇದಿಕೆಗಳು ಸಾಧ್ಯ ಇದೆ ಅಷ್ಟು ವೇದಿಕೆಗಳು ಕ್ರಿಯೇಟ್ ಆಗಬೇಕು. ಆದರೆ ನಾವಿಲ್ಲಿ, ನಾನು ಕರ್ನಾಟಕ ಸಂಗೀತದ ಬಗ್ಗೆ ಹೇಳ್ತೇನೆ. 93-94ರಲ್ಲಿ ಸಂಗೀತ ಪರಿಷತ್ ಸಂಸ್ಥೆ ಪ್ರಾರಂಭ ಆಯಿತು. ಆಮೇಲೆ ನಮ್ಮ ಮಂಗಳೂರಿನಲ್ಲಿ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಸ್ಟಾರ್ಟ್ ಆಯಿತು. ನಿಜವಾಗಿ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಪ್ರಾರಂಭ ಮಾಡಿದ್ದೇ ವೇದಿಕೆಯನ್ನು ಸೃಷ್ಟಿಸುವುದಕ್ಕಲ್ಲ. ಮಣಿಕೃಷ್ಣ ಸ್ವಾಮಿಯವರು ನನ್ನ ಮಗಳ ಗುರುಗಳು, ವರ್ಷಕ್ಕೊಂದು ದಿವಸ ಅವರೊಂದೊಂದು ಫೋಟೋ ಇಟ್ಟು ಅವ್ರಿಗೊಂದು ಗೌರವ ಕೊಡುವ ಹೇಳೋ ಉದ್ದೇಶದಿಂದ ಮಾಡಿದ್ದು ನಾವು. ಸರಿ. ಆದರೆ ಕ್ರಮೇಣ ಅದು ಬೆಳೆದು ಅದು ಇವತ್ತು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳ್ಕೊಂಡಿದೆ. 2004ರಲ್ಲಿ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಪ್ರಾರಂಭ ಆದದ್ದು. ಅಲ್ಲಿಂದ ಇವತ್ತಿನವರೆಗೆ ಕೂಡ 3ನೇ ಒಂದು ಸಭಾ ಮಂಗಳೂರಿನಲ್ಲಿ ಹುಟ್ಟುಕೊಳ್ಳಿಲ್ಲ. ಇದು ಯಾಕೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಕಲಾವಿದರ ಬೆಳವಣಿಗೆಯನ್ನು ನಾವು ನೋಡಿದರೆ, ಕಲಾವಿದರ ಸಂಖ್ಯೆಯ ಬೆಳವಣಿಗೆ ಮತ್ತು ಗುಣಮಟ್ಟದ ಬೆಳವಣಿಗೆ ನೋಡಿದರೆ ಇಲ್ಲಿ ಸಾಕಷ್ಟು ವೇದಿಕೆಗಳಿಲ್ಲ. ಇದನ್ನು ಸೀರಿಯಸ್ ಆಗಿ ತಗೊಂಡೇ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ನಮ್ಮ ಜಿಲ್ಲೆಯ ಕಲಾವಿದರಿಗೆ ಕೊಡುವಷ್ಟು ಅವಕಾಶಗಳನ್ನು, ಮ್ಯಾಕ್ಸಿಮಮ್ ಅವಕಾಶ ನಮ್ಮ ಜಿಲ್ಲೆಯವರಿಗೆ, ಅದರಲ್ಲಿಯೂ ಕೂಡ ಯುವ ಕಲಾವಿದರಿಗೆ. ಆದರೂ ಕೂಡ ಈಗ ಇಲ್ಲಿ ಕೊರತೆ ಇದೆ. ಹಾಗಾಗಿ ಹೆಚ್ಚು ಸಭಾಗಳು ಹುಟ್ಟಿಕೊಳ್ಳಬೇಕು, ಹೆಚ್ಚು ಯುವ ಕಲಾವಿದರಿಗೆ ಅವಕಾಶಗಳನ್ನು ಕೊಡಬೇಕು. ಆವಾಗ ಕಲಾವಿದರು ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಲ್ಲಿ ವ್ಯೂವರ್ಸ್ ಅನ್ನು ಕೂಡ ಆ ರೀತಿಯಲ್ಲಿ ನಾವು, ಅಂದರೆ ಶ್ರೋತೃಗಳ ಒಂದು ಸಂಖ್ಯೆಯನ್ನು ಕೂಡ ನಾವು ಆ ದೃಷ್ಟಿಯಿಂದ ಹೆಚ್ಚಿಸಲಿಕ್ಕೆ ಆಗ್ತದೆ. ಈಗ ಯಾರೋ ಸ್ಟಾರ್ ಕಲಾವಿದರು ಬಂದ ಕೂಡಲೇ ಹಾಲ್ ಫುಲ್ ಆಯ್ತು ಅಂತ ಹೇಳಿದ ಕೂಡಲೇ ಅದು ನಮ್ಮ ಯಶಸ್ಸು ಅಂತ ನಾವು ಹೇಳ್ಕೊಂಡ್ರೆ ತಪ್ಪಾಗ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳಿದ್ದೇನೆ. ಒಂದು ಪುರಭವನದಲ್ಲಿ ಕಾರ್ಯಕ್ರಮ ಆಯಿತು, ಹಾಲ್ ಫುಲ್ ಆಗಿತ್ತು. ಆಗ ನಾನು ಹೇಳಿದೆ, ಇದೇ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಯಾರಾದರೂ ಕಲಾವಿದರು, ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿತ್ತು ಅದ್ಭುತವಾಗಿ ಹಾಡುವಂಥ ಕಲಾವಿದರಿದ್ದಾರೆ. ನಮ್ಮ ಜಿಲ್ಲೆಯ ಕಲಾವಿದರಿಗೆ ಬೇರೆ ಕಡೆಗಳಲ್ಲಿ ಒಳ್ಳೆ ಹೆಸರು ಬಂದಿದೆ. ಹಾಗಿರುವಾಗ ಅಂಥ ಕಲಾವಿದರಿಗೆ ವೇದಿಕೆ, ಇದು ಏನು ಸಭಾಂಗಣ ಫುಲ್ ಆಯಿತು ಅಂತ ಆದರೆ ಇಟ್ ಈಸ್ ಅವರ್ ಅಚೀವ್ಮೆಂಟ್.
ಹೌದು ಹೌದು ಅಂತ ಹೇಳುವ. ಹಾಗಾದ್ರಿಂದ ಸಭಾಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಶ್ರೋತೃಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಹಾಗಿದ್ರೆ ಮಾತ್ರ ನಾವು ಕಲಾವಿದರಿಗೆ ಮತ್ತು ಬೆಳೆಯುತ್ತಿರುವಂತಹ ಕಲೆಗೆ ನಾವು ನ್ಯಾಯ ಕೊಟ್ಟಾಗ್ತದೆ ಅಂತ ಹೇಳೋದು ನನ್ನ. ಅಲ್ಲ, ನಾವು ನೋಡಿದ ಹಾಗೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದ್ದಾಗ ಸಭಾ ಕಾರ್ಯಕ್ರಮದ ಮೊದಲು ಗ್ಯಾಪ್ ಏನಿರುತ್ತೆ ಆ ಸಂದರ್ಭದಲ್ಲಿ ಶಾಸ್ತ್ರೀಯ ಸಂಗೀತಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು. ಜೊತೆಗೆ ಸರಿಯಾಗಿ ಸಂಭಾವನೆಗಳು ಸಿಗ್ತಾ ಇಲ್ಲ ಎನ್ನುವಂಥದ್ದು ಒಂದು ಮಾತು. ಅದು ಹೌದಾ? ಸಂಭಾವನೆಗಳ ವಿಚಾರಕ್ಕೆ ಬಂದಾಗ ನಾನು ಮಾತಾಡ್ತೇನೆ ಯಾಕಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟು ನಾನು ತುಂಬ ಚಿಂತನೆಯನ್ನು ಕೂಡ ಮಾಡಿದ್ದೇನೆ. ನಾನು ಯಾವುದೇ ದೇವಾಲಯಗಳು ಇನ್ನೊಂದು ಮತ್ತೊಂದು ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಇವತ್ತು ನಮ್ಮಲ್ಲಿ ಬ್ರಹ್ಮಕಲಶೋತ್ಸವ ಹೇಳುವಂಥದ್ದು ಎಲ್ಲ ದೇವಸ್ಥಾನಗಳು ನಡೀತಾ ಇದೆ. ತುಂಬ ನಾವು ಸಂತೋಷ ಪಡಬೇಕಾದಂಥ ವಿಷಯ. ಒಂದು ಧರ್ಮೋದ್ಧಾರ ಆಗುವಂಥ ಕೆಲಸ ಅದು. ಸಂಜೆ 6 ಗಂಟೆ 7 ಗಂಟೆ 8 ಗಂಟೆಗೆ ಬರುವ ಕಾರ್ಯಕ್ರಮಗಳಿಗೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಅವರನ್ನು ಕರೀತೇವೆ. ಆದರೆ ನಮ್ಮ ಜಿಲ್ಲೆಯ ಕಲಾವಿದರಿಗೆ ವೇದಿಕೆ ಎಲ್ಲಿ ಉಂಟು ಅಂತ ಕೇಳಿದರೆ ಇಲ್ಲ. ಇದು ಸರಿ ತೂಗಬೇಕು ಅಂತಾದರೆ ಅದನ್ನು ಯಾರು ಮಾಡ್ತಾರೋ ಅವರಿಗೆ ಈ ವಿಷಯಗಳನ್ನು ನಾವು ಮಂದಟ್ಟು ಮಾಡಿಕೊಡ್ಬೇಕು. ಇದು ಅವರ ತಪ್ಪಲ್ಲ, ಇದು ನಮ್ಮ ಸಂಘಟಕರ ಸೋಲು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಆ ಉತ್ಸವಗಳನ್ನು ಮಾಡುವವರದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರಿಗೆ ಈ ವಿಷಯಗಳನ್ನು ತಿಳಿಸಿ ಮಂದಟ್ಟು ಮಾಡಿ ನಮ್ಮ ಜಿಲ್ಲೆಯ ಯುವ ಕಲಾವಿದರಿಗೆ ವೇದಿಕೆಗಳು ಸಿಗುವ ಹಾಗೆ ಮಾಡುವಲ್ಲಿ ನಾವು ಸೋತಿದ್ದೇವೆ. ಆ ನಿಟ್ಟಿನಲ್ಲಿ ನಾವೇನು ಕೆಲಸ ಮಾಡಬೇಕು ಅನ್ನೋದನ್ನು ಸಂಘಟನೆಗಳು ಯೋಚನೆ ಮಾಡಬೇಕು ಅಂತ ನನ್ನ ಒಳ್ಳೆ ಕಳಕಳಿಯ ನೋಡಿ. ಈಗ ರಫೀಕ್ ಖಾನ್ ಅವರೇ, ಇಲ್ಲಿಯ ಕಲಾವಿದರು ಇಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಎನ್ನುವುದೇನೋ ಹೌದು. ಇಲ್ಲಿನ ಕಲಾವಿದರಿಗೆ ಮುಂಬೈ ಅಥವಾ ವಿದೇಶದಲ್ಲಿ ಹೇಗೆ ಅವಕಾಶಗಳಿದೆಯಾ ಹೇಗೆ? ಈಗ ಹಿಂದೂಸ್ತಾನಿದು ಕೆಲವೊಬ್ಬರು ಕಲಾವಿದರೆಲ್ಲ ಬೆಂಗಳೂರಾಗಲಿ, ಮೈಸೂರಾಗಲಿ, ಧಾರವಾಡ ಸೈಡ್ ಆಗಲಿ, ಪೂನಾ, ಬಾಂಬೆ ಹೋಗಿ ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ವಿದೇಶದಲ್ಲಿ ಹೋಗ್ತಾ ಇದ್ದಾರೆ. ಓಹೋ, ಹೌದು. ಆದ ಕಾರಣ ನಾವು ನಿತ್ಯಾನಂದರಾವ್ ಹೇಳಿದಾಗೆ ಕಲಾವಿದರಿದ್ದಾರೆ ಸರ್, ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ನಾವು ಇನ್ನೊಂದು ಮಾತು ಹೇಳಬೇಕಂತ, ನಮ್ಮ ಆರ್ಗನೈಸೇಷನ್ ಸಂಗೀತ ಭಾರತಿ ಫೌಂಡೇಶನ್ ಏನಿದೆ ಅದರಿಂದ ನಾವು 3 ವರ್ಷಕ್ಕೆ ಒಮ್ಮೆ ನಾವು ನ್ಯಾಷನಲ್ ಲೆವೆಲ್ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ ಯೂತ್ ಸಲುವಾಗಿ. ಸರಿ. ಫ್ರಮ್ ದ ಏಜ್ ಗ್ರೂಪ್ ಲೈಕ್ 16 ಹಿಡಿದು 30ವರೆಗೆ ಆ ಏಜ್ ಗ್ರೂಪ್ ಅವರಿಗೆ ಮಾಡ್ತೇವೆ. ಸರಿ. ಅದರಲ್ಲಿ ನಮಗೆ ಈಗ ಲಾಸ್ಟ್ ಟೈಮ್ ಏನಾಯಿತು, ಅರೌಂಡ್ 120 ಅಪ್ಲಿಕೇಶನ್ಸ್ ಬಂತು ನಮಗೆ. ಸೊ ಅದರಲ್ಲಿ ನಾವು ಓನ್ಲಿ 10 ಬೆಸ್ಟ್ ಪರ್ಫಾರ್ಮರ್ಸ್ ಸೆಲೆಕ್ಟ್ ಮಾಡಿ ಅವ್ರದ್ದು ಲೈವ್ ಇಲ್ಲೇ ಕಾಂಪಿಟೇಷನ್, ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ನಾವು ಅದು ಮಾಡೋದು ಉದ್ದೇಶ ಏನಂತಂದರೆ, ಇಲ್ಲಿಯ ಯೂತ್ ಏನಿದ್ದಾರೆ ಅವರು ಕೂಡ ಸಂಗೀತದ ಇದರಲ್ಲಿ ಬಂದು ಅವ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ, ಅವ್ರು ಯಾವ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಯಾವ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಕಂಪ್ಯಾರಿಸನ್ ಅವ್ರಿಗೆ ಆಗಲಿ, ನಾವು ಕೂಡ ಮೋಟಿವೇಶನ್ ಬರಲಿ ಅಂತ ಈ ಒಂದು ಉದ್ದೇಶದಿಂದ ನಾವು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಸೊ ಅದರಿಂದಾಗಿ ಒಳ್ಳೆ ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಮತ್ತೆ ಇಲ್ಲೇನು ಲಾಸ್ಟ್ ಇದರಲ್ಲಿ ಲೋಕಲ್ ಒಬ್ರು ಆರ್ಟಿಸ್ಟಿಗೂ ಕೂಡ ಅದರಲ್ಲಿ ಪ್ರೈಸ್ ಬಂದಿದೆ. ಹೌದು. ಆದರೆ ಈಗ ಇದರ ಖರ್ಚು ವೆಚ್ಚಗಳನ್ನು ನಿತ್ಯಾನಂದರಾವ್ ಅವರೇ, ಇದೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಖರ್ಚು ವೆಚ್ಚ ಇದೆ. ಖರ್ಚು ಇಲ್ಲದೆ ಈಗ ನಾಟಕಗಳಿರ್ಬೋದು ಅಥವಾ ಬೇರೆ ಯಕ್ಷಗಾನ ಅಂಥದಕ್ಕೆಲ್ಲ ಈ ಆರ್ಗನೈಸರ್ಸ್ಗಳು ಹಣವನ್ನು ಕೊಡ್ತಾರೆ. ಈಗ ನೀವೆಲ್ಲ ಕಾರ್ಯಕ್ರಮ ಮಾಡಿದಾಗ ಈ ಖರ್ಚು ವೆಚ್ಚವನ್ನು ಸರ್ಕಾರ ಯಾವ ರೀತಿ ಭರಿಸ್ತದೆ, ಹಾಗೆ ನೀವು ಯಾವ ರೀತಿಯಲ್ಲ ಖರ್ಚು ವೆಚ್ಚವನ್ನು ನೋಡ್ಕೊಳ್ತೀರಿ? ಹೌದು, ನಮ್ಮಲ್ಲಿ 2 ಸರ್ಕಾರಗಳಿದೆ. ಒಂದು ರಾಜ್ಯ ಸರ್ಕಾರ ಮತ್ತೊಂದು ಕೇಂದ್ರ ಸರ್ಕಾರ. ಹೌದು. ಎರಡರಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಸ್ಕೀಮ್ಗಳಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್ ಇದು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಸ್ಕೀಮ್ಗಳಿದೆ. ಸರಿ. ಅದರಲ್ಲಿ ನಾವು ಅದನ್ನು ಸ್ಟಡಿ ಮಾಡಿದರೆ ಕಲಾವಿದರಿಗೆ ಎಷ್ಟೋ ಕೋಟಿ ರೂಪಾಯಿ ಹೋಗ್ತದೆ ಒಂದಲ್ಲೊಂದು ರೀತಿಯಲ್ಲಿ. ಸರ್ಕಾರವೇ ಉತ್ಸವಗಳನ್ನು ಆಚರಿಸ್ತದೆ, ಆಮೇಲೆ ಅನುದಾನವನ್ನು ಕೊಡ್ತದೆ, ಅದು ವೇರಿ ಆಗ್ತದೆ. ಅದರಲ್ಲಿ ಸಂಘಟನೆಗಳು ಇಷ್ಟು ಬರ್ತದೆ ಅಂತ ಹೇಳಿ ನಂಬಿಕೊಂಡು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಕಾರ್ಯಕ್ರಮ ಆದ ಮೇಲೆ ಈ ಅನುದಾನಗಳು ಬರುವಂಥದ್ದು. ಹಾಗಾದ್ರಿಂದಾಗಿ ಪೂರ್ತಿ ನಾವು ಸರ್ಕಾರಗಳ ಮೇಲೆ ಡಿಪೆಂಡ್ ಆಗೋದಿಲ್ಲ ಮತ್ತು ಆಗೋದು ಸರಿ ಅಂತ ನನ್ಗೆ ಅನ್ಸೋದಿಲ್ಲ. ಪ್ರತಿ ಬಾರಿಯೂ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಸಾರ್ವಜನಿಕರ ಮೇಲೆ ಅದರಲ್ಲಿ 2 ಲಾಭಗಳು. ಒಂದು ನಮಗೆ ದೀರ್ಘಕಾಲಿಕವಾದಂಥ, ಯಾಕಂದರೆ ನಮ್ಮ ಒಂದು ಅಭ್ಯಾಸ ಇದೆಯಲ್ಲ, ನಾವು ಸಾರ್ವಜನಿಕರಿಗೆ ಹೋಗಿ ನಮ್ಮ ವಿಷಯಗಳನ್ನು ತಿಳಿಸಿ ಅವರಿಂದ ಪ್ರಯೋಜನ ಪಡೆಯುವಂಥದ್ದು, ಅದು ಒಂದು
ಸಂಘಟಕರಿಗೆ ಆಗುವಂಥ ಬೆನಿಫಿಟ್. ಸರಿ. ಮತ್ತು ಇನ್ನೊಂದು ನಮಗೆ ಡೆಫಿನೆಟ್ ಆಗಿ ಗೊತ್ತಿರ್ತದೆ ನಮ್ಗೆ ಇಷ್ಟು ಹಣ ಬರ್ತದೆ ಅಂತ. ಮತ್ತು ಇನ್ನೊಂದು ಆ ಯಾರು ಡೋನರ್ಸ್ ಇದ್ದಾರೆ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಈಗ ಸರ್ಕಾರ ಕಂಡೀಷನ್ ಹಾಕ್ಬೋದು ನಮ್ಮ ಹೆಸರು ಹಾಕಬೇಕು ಇನ್ನೊಂದು ಮತ್ತೊಂದು ಅಂತ, ಯಾವ ರೀತಿಯಲ್ಲಿಯೂ ಅವರು ಈ ಕಾರ್ಯಕ್ರಮಗಳ ಜೊತೆ ಇನ್ವಾಲ್ವ್ ಆಗೋದಿಲ್ಲ. ಆದರೆ ಯಾರು ಡೋನರ್ಸ್ ಇದ್ದಾರೆ, ಅದು ಕಂಪನಿಗಳ ಮೂಲಕ ಕೊಡುವಂಥದ್ದು ಇರ್ಬೋದು. ಈಗ ಉದಾಹರಣೆಗೆ ಬ್ಯಾಂಕ್ಗಳು, ನಾನು ನಮ್ಮ ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮದು ಕರ್ನಾಟಕ ಬ್ಯಾಂಕ್ ಅವರು ಒಂದು ಅವರ ಕಮಿಟ್ಮೆಂಟ್ ಆಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಸಂಸ್ಥೆಗಳಿಲ್ಲದೆ ಇವತ್ತು ನಿನ್ನೆದ್ದಲ್ಲ, ಸುಮಾರು 20-30 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಒಂದೊಂದು ಬದ್ಧತೆಯಾಗಿ ನಮ್ಮ ಕಲೆ ಸಂಸ್ಕೃತಿಗಳಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ನೀವು ಆ ಬ್ಯಾಂಕಿಗೆ ಹೋದ್ರೆ ಎಲ್ಲರೂ ಅವರು ನಮ್ಮವರು ಹಾಗೆ ಕಾಣಿಸ್ತಾರೆ. ನಮ್ಮನ್ನು ಅವರು ಸ್ವಾಗತಿಸುವಂತ ರೀತಿ ಇರಬಹುದು. ಸೊ ಯಾರು ಡೋನರ್ಸ್ ಇದ್ದಾರೆ ಅವರಿಗೆ ಸಹಜವಾಗಿ ಆ ಸಂಸ್ಥೆಯ ಮೇಲೆ ಮತ್ತು ಆ ಕಲೆಯ ಮೇಲೆ ಒಂದು ಪ್ರೀತಿ ಗೌರವ ಹುಟ್ಟಿಕೊಳ್ತದೆ. ಹಾಗಾದ್ರಿಂದಾಗಿ ಇದು ಹೆಚ್ಚು ದೀರ್ಘಕಾಲಿಕವಾಗಿ ಬಾಳುವಂಥದ್ದು. ಹಾಗಾದ್ರಿಂದ ಸರ್ಕಾರದ ಹಣ ಬಂದ್ರೆ ಅದೊಂದು ಲಾಟ್ರಿ ಬಂದ ಹಾಗೆ. ಆದರೆ ನಿಜವಾಗಿ ಸಂಸ್ಥೆಗಳು ಬದುಕಬೇಕಾದಂಥದ್ದು ಸಾರ್ವಜನಿಕರ ಹಣದಿಂದ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಲ್ಲ, ನಿಮ್ದು ಯಾವ್ದಾದ್ರು ಅಸೋಸಿಯೇಷನ್ ಆ ಥರ ಏನಾದ್ರು ಮಾಡ್ಕೊಂಡಿದ್ದೀರಾ? ಒಂದು ಒಕ್ಕೂಟ ಆ ಥರ ಏನಾದರೂ ಇದೆ? ಈ ಥರ ಕೆಲಸಗಳಾಗಿದೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಮ್ಮ ಬಹಳ ಪ್ರಸಿದ್ಧ ಸಂಗೀತ ವಿಮರ್ಶಕರಾಗಿದ್ದಂಥ ಈಶ್ವರಯ್ಯ ಅವರ ನೇತೃತ್ವದಲ್ಲಿ ಅದು ಮಾಡಿದ್ದೆವು. ಆದರೆ ಅದು ಮತ್ತೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅದನ್ನು. ಈಗ ಬಹುಶಃ ಅಂಥದ್ದು ಫಿಸಿಕಲಿ ಇಲ್ಲ, ಆದರೆ ಆನ್ಲೈನಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ಬೇರೆ ಸಂಘಟನೆಗಳು ಕೂಡ ತಿಳ್ಕೊಳ್ಳುವ ಉದ್ದೇಶದಿಂದ ಕೆಲವಷ್ಟು ನಾವು ಗ್ರೂಪ್ಗಳನ್ನು ಮಾಡಿ ಅದರಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಹೌದು. ಯಾಕಂದರೆ ಯಾವುದೇ ಡಿಸ್ಪ್ಯೂಟ್ ಇಲ್ಲದ್ದು ಶಾಸ್ತ್ರೀಯ ಸಂಗೀತ ಅಲ್ವಾ? ಡಿಸ್ಪ್ಯೂಟೇ ಇಲ್ಲ, ಯಾವುದೇ ವಿವಾದಗಳಿಲ್ಲ ಅಂದಮೇಲೆ ಒಕ್ಕೂಟಗಳ ಅನಿವಾರ್ಯತೆಗಳು ಇಲ್ಲ ಅಂತ ಹಾಗೇನಾದರೂ ಅನಿಸ್ತಾ ಇದೆ ಸರ್? ನಿಮ್ಗೆ ಏನು ಅನಿಸ್ತದೆ? ಒಕ್ಕೂಟಗಳು ಬೇಡ, ಯಾವುದೇ ಡಿಸ್ಪ್ಯೂಟ್ಗಳು ನಾವು ಯಾಕೆ ಹೊರಟ ಏನಿಲ್ಲ? ಆ್ಯಕ್ಚುಲಿ ಡಿಸ್ಪ್ಯೂಟ್ ನೀವೇನು ಹೇಳ್ತಾ ಇದ್ದೀರಿ, ಅದು ಬಂತಂದ್ರೆ ಇಲ್ಲಿ ಮ್ಯೂಸಿಕ್ಗೆ ಕಾಂಪಿಟೇಷನ್ ಇದೆ, ಮ್ಯೂಸಿಕ್ ಒಂದು ಲೆವೆಲ್ಗೆ ಹೋಗಿದೆ ಅಂತ. ತಪ್ಪುಗಳನ್ನು ಹುಡುಕಿದ್ರೆ ಮಾತ್ರ ವಿವಾದಗಳು, ತಪ್ಪುಗಳನ್ನು ಹುಡುಕಿದ್ರೆ ಮಾತ್ರ. ತಪ್ಪು ಹುಡುಕ್ತಾ ಇಲ್ಲ, ಎಲ್ಲರೂ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅನ್ನುವಂತ ಸೈಲೆಂಟ್ ಇದ್ದಾರೆ ಅಂದ್ರೆ ಇನ್ನೂ ಬೆಳಿಬೇಕು, ಆ ಲೆವೆಲ್ಗೆ ಹೋಗ್ಲಿ. ಯಾಕಂದ್ರೆ ನೀವು ಕಲ್ಕತ್ತಾ, ಪೂನಾ, ಬಾಂಬೆ ಬೇರೆ ಸಿಟೀಸ್ ಹೋದ್ರೆ ಅಲ್ಲಿ ಆರ್ಟಿಸ್ಟ್ ಒಂದು ಮತ್ತೆ ಈ ಆರ್ಗನೈಸೇಷನ್ ಒಂದು ಕಾಂಪಿಟೇಷನ್, ಪಾಲಿಟಿಕ್ಸ್ ಅವ್ರದ್ದು ಎಲ್ಲ ನೋಡಿದ್ರೆ ಅದು ಯಾವ ಲೆವೆಲ್ಗೆ ಇದೆ, ಅದು ಇನ್ನೂ ತುಂಬಾ ಬೆಳಿಬೇಕು. ಇಲ್ಲಿ ಅಂತದ್ದು ವಾತಾವರಣ ಇಲ್ಲ, ಇಲ್ಲಿವರೆಗೆ ಇಲ್ಲ. ಈಗ ರಫೀಕ್ ಖಾನ್ ಅವರೇ, ಈ ಸಂಗೀತವನ್ನ, ಶಾಸ್ತ್ರೀಯ ಸಂಗೀತವನ್ನ ಜೀವನೋಪಾಯವಾಗಿ ಬ್ರೆಡ್ ಆ್ಯಂಡ್ ಬಟರ್ ಅಂತ ಹೇಳ್ತೇವೆ ನಾವು, ಮಾಡ್ಕೊಳ್ಬಹುದು ಸಾಧ್ಯತೆ ಇದೆ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಕೇಳ್ತಾ ಇರೋದು ನಾನು? ಅಲ್ಲ, ಡೆಫಿನೆಟ್ಲಿ ಮಾಡ್ಕೋಬಹುದು, ಇಲ್ಲ ಅಂತಿಲ್ಲ. ಆದರೆ ತುಂಬ ಅಂದರೆ ಅದಕ್ಕೆ ತುಂಬ ಫ್ಯಾಕ್ಟರ್ಸ್ ಇದೆ. ಸಪೋರ್ಟಿವ್ ಆಗಿ ಇದ್ದರೆ ಮಾತ್ರ ಅವರು ಡೈರೆಕ್ಷನಲ್ಲಿ ಹೋಗ್ಬೋದು ವಿನ, ಇಲ್ಲಾಂದರೆ ಕಷ್ಟ ಇದೆ. ಹೌದು. ಸೇಫ್ ಅಂದರೆ ನೀವು ಜೀವನಕ್ಕೋಸ್ಕರ ಏನಾದರೂ ಒಂದು ಜಾಬ್ ಆಗಲಿ ಅಥವಾ ಏನೋ ಒಂದು ಬೇರೆ ಒಂದು ಇಟ್ಕೊಂಡು ಪ್ಯಾರಲಲ್ ಮ್ಯೂಸಿಕ್ ಮಾಡಿ ಮುಂದೆ ನಿಮಗೆ ಒಂದು ಸ್ಟೇಜ್ ಬರ್ಬೋದು. ಹೌದು, ಈಗ ನಾನು ಇದರಲ್ಲಿ ಮುಂದೆ ಹೋಗ್ಬಹುದು, ಉಳಿದಿದ್ದು ನನಗೆ ಇದು ಬೇಕಾಗಿಲ್ಲ ಅಂತ ಒಂದು ಅನಿಸುವಾಗ ನೀವು ಬೇಕಾದ್ರೆ ಬಿಡ್ಬೋದು. ಇಲ್ಲಾದ್ರೆ ನೀವು ಇಟ್ಕೊಳ್ಳೋದು ಒಂದು ಸೇಫ್ಟಿ ಅಂತ ಅನಿಸ್ತದೆ ನನಗೆ. ಅಲ್ಲ, ರಫೀಕ್ ಖಾನ್ ಅವರನ್ನು ನೋಡಿ, ಅವರ ಕಾರ್ಯಕ್ರಮಗಳನ್ನು ನೋಡಿ ನನಗೂ ಹಾಗೆ ಆಗಬೇಕು, ನಾನು ಮತ್ತೆ ಉದ್ಯೋಗದಲ್ಲಿ ತೊಡಗಿಸ್ಬೇಕು, ಆ ಥರ ಆಗೋದಿಲ್ಲ. ಹವ್ಯಾಸಿಯಾಗಿರೋದೇ ಒಳ್ಳೇದು ಅಂತ ಅನಿಸುತ್ತೆ ನೀವು ಹೇಳೋ ಪ್ರಕಾರ. ಸಿನಿಮಾ ನಟರನ್ನು ನೋಡಿ ಸಿನಿಮಾ ಹಾಗೆ ಆಗಬೇಕು ಅನ್ನುವಂಥ ಪ್ರಯತ್ನ ಮಾಡಿದರೆ ಕಷ್ಟ ಆಗುತ್ತೆ ಅಂತ. ಹಾಗೆ ನಿತ್ಯಾನಂದ ರಾವ್ ಅವರೇ ಏನು ಹೇಳ್ತೀರಾ ಇದರ ಬಗ್ಗೆ? ನಾವು ಜೀವನೋಪಯೋಗವಾಗಿ ಹೋಗಬಹುದಾ? ಒಂದು ಒಬ್ಬ ವ್ಯಕ್ತಿಗೆ ಆ ಕಲೆಯ ಬಗ್ಗೆ ಇರುವ ಪ್ಯಾಷನ್, ಹೌದಾ, ಮುಖ್ಯವಾದ, ಅದು ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ಅವನಿಗೆ ಅದರಲ್ಲಿ ಏನು ಸಿಗ್ತದೆಯೋ ಅದರಲ್ಲಿ ತೃಪ್ತಿ ಪಡುವಂತಹ ಒಂದು ಮನಸ್ಸು ಬೇಕು. ಈಗ ಸಂಗೀತದಲ್ಲೇ ನಾನು ಫುಲ್ ಟೈಮ್ ತೊಡಗಿಸ್ಕೊಂಡು ನಾನು ಸಾಫ್ಟ್ವೇರ್ ಇಂಜಿನಿಯರ್ ದುಡ್ದಷ್ಟು ದುಡಿಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ರೆ, ನಾನು ಅಲ್ಲಿ ಹೋಗ್ತೇನೆ ನಂಗೆ ಅಷ್ಟು ಸಿಕ್ತಿತ್ತು, ಇಲ್ಲಿ ಇಷ್ಟೇ ಸಿಕ್ಕಿತ್ತು ಅಂತ ಹೇಳಿದ್ರೆ ಅವ ಪರಿಪಕ್ವತೆ ಇಲ್ಲ ಅಂತ ಲೆಕ್ಕ. ನಾನೊಂದು ಉದಾಹರಣೆಗಾಗಿ ಹೇಳ್ತೇನೆ. ನನ್ನ ಮಗ ಶ್ರೀ ವಿಭು, ಅವ ಆನ್ಲೈನ್ ವರ್ಕ್ಶಾಪ್ಗಳನ್ನು ಸ್ಟಾರ್ಟ್ ಮಾಡಿದ. ಸ್ಟಾರ್ಟ್ ಮಾಡುವಾಗ ಅವನ ಪ್ಯಾಷನನ್ನು ನಾನು ತುಂಬ ಮೆಚ್ಚಿಕೊಂಡಿದ್ದೆ. ಆದರೆ ಅದು ಒಂದು ವೃತ್ತಿಯಾಗಿ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ನನ್ನ ಒಳಗೆ ಅಳುಕಿತ್ತು. ಆದರೆ ಅದನ್ನು ನಾನು ಹೇಳಿರಲಿಲ್ಲ. ಆದರೆ ಅವನ ನಿರಂತರವಾದಂತಹ ಪರಿಶ್ರಮದಿಂದ, ಸಾಧನೆಯಿಂದ ಮತ್ತು ಪ್ಯಾಷನ್
ಮುಖ್ಯವಾಗಿ. ಹೌದೌದು. ಇದರಿಂದಾಗಿ ಇವತ್ತು ಕರ್ನಾಟಕ ಸಂಗೀತದಲ್ಲಿ ಒನ್ ಆಫ್ ದ ವೆರಿ ಲೀಡಿಂಗ್ ಇನ್ಸ್ಟಿಟ್ಯೂಷನ್ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ. ನಾವೀಗ ಈಗ ನಾಳೆ ಶನಿವಾರ ಆದಿತ್ಯವಾರ ಕೂಡ ನಮ್ದು ವರ್ಕ್ಶಾಪ್ ನಡೀತಾ ಇದೆ. ಅದರಲ್ಲಿ ನಮಗೆ ಏನು ಹೇಳೋದು, ಸ್ಟೂಡೆಂಟ್ಸ್ ಬರುವುದನ್ನು ನಾವು ಬ್ಲಾಕ್ ಮಾಡ್ತೇವೆ, ನಮಗೆ ಇಷ್ಟೇ, ಇನ್ನು ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟು ಒಳ್ಳೆಯ ರೆಸ್ಪಾನ್ಸ್ ಬಂದು ಅದರಲ್ಲಿ ಬಹಳ ಕಂಫರ್ಟೇಬಲ್ ಏನು ಹೇಳೋದು, ಒಂದು ಅದನ್ನು ವೃತ್ತಿಯಾಗಿ ತಗೊಳ್ಬಹುದು ಹೇಳುವ ಕಾನ್ಫಿಡೆನ್ಸ್ ಅನ್ನು ಅವನಿಗೆ ಆ ಕ್ಷೇತ್ರ ಕೊಟ್ಟಿದೆ. ಹಾಗಾದ್ರಿಂದ ಆ ಮನಸ್ಸಿರಬೇಕು, ಪ್ಯಾಷನ್ ಇರಬೇಕು, ಮತ್ತೆ ಅದರ ಕಡೆಗೆ ಹಾರ್ಡ್ ವರ್ಕ್ ಇರಬೇಕು. ಅದನ್ನೊಂದು ಡೆಡಿಕೇಟ್ ಆಗಿ ಮಾಡುವಂತ ಮನಸ್ಸಿರಬೇಕು. ಮತ್ತೆ ಯಾವ ಕಾರಣಕ್ಕೂ ನಾನು ಅದನ್ನು ಬೈಲಿಕ್ಕೆ ಹೋಗೋದಿಲ್ಲ. ನನಗೆ ಹಾಗೆ ಮಾಡಿದ ಕಂಪ್ಲೇಂಟ್ ಮಾಡಿದ ಕೂಡಲೇ ಅದು ನಮ್ಮಿಂದ ದೂರ ಹೋಗ್ಬಿಡ್ತದೆ. ಆ ಒಂದು ಪ್ರೀತಿ ಇದ್ರೆ ಖಂಡಿತ ಮಾಡಬಹುದು ಅಂತ ಕಾಣ್ತದೆ. ಅಂದ್ರೆ ಪ್ಯಾಷನ್ ಆಗಿದ್ರೆ ಮಾಡಬಹುದು ಅಂತ ಅಲ್ವಾ? ಮತ್ತೆ ಈಗ ಮ್ಯೂಸಿಕ್ನ ಸರ್ಕಲ್ ಕೂಡ ಈಗ ಮೊದಲು ಒಂದು ಊರಲ್ಲಿ ಇಟ್ಕೊಂಡು ಬದುಕಬೇಕಾಗಿತ್ತು. ಈಗ ಹಾಗಲ್ಲ, ಈಗ ಅವನಿಗೆ ಪರ್ಫಾರ್ಮೆನ್ಸ್ಗೆ ಸಾಕಷ್ಟು ಇಡೀ ವರ್ಲ್ಡೇ ಅವನಿಗೆ ಪ್ಲಾಟ್ಫಾರ್ಮ್ ಆಗಿಬಿಟ್ಟಿದೆ. ಹಾಗಾದ್ರಿಂದಾಗಿ ಈಗ ನಮ್ಮಲ್ಲಿ ಈಗ ಎಷ್ಟೋ ಯಂಗ್ ಪರ್ಫಾರ್ಮರ್ಸ್ ಇತ್ತೀಚೆಗೆ ನಮ್ಮಲ್ಲಿ ಅರ್ಚನಾ ಸಮನ್ವಿ ಅಂತ ಉಡುಪಿಯವರು, ಅವರು 1 ವಾರ ಅಮೆರಿಕದಲ್ಲಿದ್ದು ಕಾರ್ಯಕ್ರಮಗಳನ್ನು ಕೊಟ್ಟು ಬಂದಿದ್ದಾರೆ. ಹಾಗಾದ್ರಿಂದಾಗಿ ಈಗ ಅವಕಾಶಗಳು ಬೇಕಾದಷ್ಟು ಇದೆ. ಬಟ್ ಪ್ರತಿಭೆ ಬೇಕು, ಸಾಧನೆ ಬೇಕು, ಮತ್ತೆ ಪ್ಯಾಷನ್ ಬೇಕು. ಪ್ಯಾಷನ್ ಅದು ಮುಖ್ಯ, ಬಹಳ ಮುಖ್ಯವಾದ್ದು. ಈಗ ಇನ್ನೊಂದು ರೀತಿಯಲ್ಲಿ ನೋಡಿದರೆ ನೋಡಿ, 20-25 ವರ್ಷಗಳ ಹಿಂದೆ ಸಾಮಾಜಿಕ ನಾಟಕಗಳೆಲ್ಲ ಬರ್ತಾ ಇತ್ತು. ಯಕ್ಷಗಾನದ ರೀತಿ ಈಗ ಬದಲಾವಣೆ ಆಗಿದೆ. ರಂಗಭೂಮಿಯಲ್ಲೂ ಸಾಕಷ್ಟು ಸಿನಿಮಾದಲ್ಲೂ ನಾನು ಹೇಳಿದಾಗೆ ಹಿಂದೆ LED ಅದೆಲ್ಲ ಬಳಸ್ತಾ ಇದ್ದಾರೆ ಅಂತ. ಹಾಗೆ ಏನಾದರೂ ಗಿಮಿಕ್ ಮಾಡಿ ಶಾಸ್ತ್ರೀಯ ಸಂಗೀತವನ್ನು ಆಕರ್ಷಣೀಯವಾಗಿ ಏನಾದರೂ ಮಾಡ್ಬೋದಾ ರಫೀಕ್ ಅನ್ನೋರು? ಅಲ್ಲ, ಎಷ್ಟೋ ಕಲಾವಿದರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಟ್ರೆಡಿಷನಲ್ ಮ್ಯೂಸಿಕ್ ಏನಿದೆ ಅದಕ್ಕೆ ಇರುವಷ್ಟು ವ್ಯಾಲ್ಯೂ ಈಗ ಎಲೆಕ್ಟ್ರಿಫೈ ಮಾಡಿ ಒಂದು ಟೋನ್ ಏನೋ ಬೇರೆ ಕೇಳಿಸ್ತಾ ಇದೆ ಅಂತ ಹೇಳಿ ಒಂದೇನೋ ನುಡಿಸ್ತಾರೆ. ಆದರೆ ಅದಕ್ಕೆ ಆ ಟೋನ್ನಿಂದ ಒಂದೇನು ನಮಗೆ ಸುಖ ಸಿಗಬೇಕು ಕೇಳಿದ ತಕ್ಷಣ ಅದರಲ್ಲಿ ಸಿಗಲ್ಲ. ಸೊ ಅದು ಮೋರ್ ಡಿಸ್ಟರ್ಬಿಂಗ್ ಅನ್ನಿಸ್ತದೆ. ಮೇ ಬಿ ನಮ್ಮ ಮೈಂಡ್ ಸೆಟ್ ಇರ್ಬೋದು. ಸೊ ಹಾಗಾಗಿ ನಡೀತಾ ಇದೆ.